ಶ್ರೀಮಾತೆ ಸುಶೀಲಾನಂದ ಸರಸ್ವತಿ ದೇವಿಯವರಿಂದ ಪ್ರವಚನ. ವಿಷಯ: ಜೀವನವನ್ನು ವ್ಯರ್ಥ ಮಾಡಿಕೊಳ್ಳಬಾರದು. ಜೀವನ ಎಂದರೇನು? ಜೀವನ ಎಂದರೆ ಜೀವಿ ಬದುಕಿ ಬಾಳುವುದು ಎಂದರೆ ಸಾರ್ಥಕತೆಯ ಬದುಕು, ನಿಸ್ವಾರ್ಥತೆಯ ಬದುಕು, ಸತ್ಯಧರ್ಮ ಮಾರ್ಗದಿ ನಡೆಯುವ ಬದುಕು. ನಮ್ಮ ಜೀವನವನ್ನು ವ್ಯರ್ಥ ಮಾಡಿಕೊಳ್ಳಬಾರದು. ಮಾನವ ಜನ್ಮ ದುರ್ಲಭ, ಇದನ್ನು ಹಾನಿ ಮಾಡಿಕೊಳ್ಳಬೇಡಿರಿ ಹುಚ್ಚಪ್ಪಗಳಿರ ಎಂದು ಶ್ರೀ ಪುರಂದರದಾಸರು ಹಾಡಿದ್ದಾರೆ. ಮಾನವ ಜನ್ಮ ಶ್ರೇಷ್ಠವಾದದ್ದು. ಎಷ್ಟೋ ಜನ್ಮಗಳ ಅನಂತರ ಈ ಮಾನವ ಜನ್ಮ ನಮಗೆ ಪ್ರಾಪ್ತವಾಗಿದೆ. ಮನುಷ್ಯನಿಗೆ ಬುದ್ಧಿಶಕ್ತಿ, ಗ್ರಹಣ ಶಕ್ತಿ, ಮಾತನಾಡುವ ಶಕ್ತಿ, ಕೆಲಸ ಮಾಡುವ ಶಕ್ತಿ, ಆಲೋಚನಾ ಶಕ್ತಿ, ಇತರರಿಗೆ ಉಪಕಾರ ಮಾಡುವ ಶಕ್ತಿ ಎಲ್ಲವೂ ಇದೆ. ಎಂತಹ ಪುಣ್ಯದ ಜನ್ಮ ಮಾನವ ಜನ್ಮ. ಇಂತಹ ಜನ್ಮವನ್ನು ಸಾರ್ಥಕಪಡಿಸಿಕೊಂಡು ಒಳ್ಳೆಯ ಜೀವನವನ್ನು ರೂಪಿಸಿಕೊಳ್ಳಬೇಕು. ಯಾವುದೇ ಒಂದು ಕೆಟ್ಟ ಅಭ್ಯಾಸವನ್ನು ಬೆಳೆಸಿಕೊಳ್ಳಬಾರದು. ಉದಾಹರಣೆ: ಮದ್ಯಪಾನ, ಧೂಮಪಾನ, ಜೂಜಾಡುವುದು, ಮೋಸ ಮಾಡುವುದು, ಮಾದಕ ವಸ್ತುಗಳ ಸೇವನೆ, ದುಷ್ಟ ವ್ಯಸನಗಳು, ದುಷ್ಕೃತ್ಯಗಳು, ದುಷ್ಕರ್ಮಗಳು, ದುರಾಚಾರ, ದುರಾಡಳಿತ, ದುರ್ಗುಣ, ದುಷ್ಟ ಜನರ ಸಹವಾಸ, ದುರ್ವಿದ್ಯೆ, ದುರಭಿಮಾನ ಇತ್ಯಾದಿ ಇತ್ಯಾದಿ. ಲೆಕ್ಕವಿಲ್ಲದಷ್ಟು ಇಂಥ ಅಧರ್ಮ ಮಾರ್ಗಗಳು ಮನುಷ್ಯನನ್ನು ಹಿಂಸಿಸಿ, ನೋಯಿಸಿ, ಜೀವಂತ ಶವವನ್ನಾಗಿಸುತ್ತವೆ. ಮನುಷ್ಯ ಬದುಕಿದ್ದು ವ್ಯರ್ಥವಾಗುತ್ತದೆ, ಅವನ ಜೀವನ ವ್ಯರ್ಥವಾಗುತ್ತದೆ. ಅವನ ಮಾನಸಿಕ ಶಕ್ತಿ ನಶಿಸಿ ಹೋಗುತ್ತದೆ, ದೈಹಿಕ ಶಕ್ತಿ ಕಡಿಮೆಯಾಗುತ್ತದೆ. ನಾನಾ ಥರದ ಕಾಯಿಲೆಗೆ ಸಿಕ್ಕಿ ನರಳುತ್ತಾನೆ, ಅವನ ಜೀವನ ನರಕವಾಗುತ್ತದೆ. ಒಬ್ಬ ಮನುಷ್ಯ ಕುಡಿದು ತೂರಾಡಿ ಮೋರಿಯಲ್ಲಿ ಬಿದ್ದಿರುತ್ತಾನೆ. ಆಗ ಅವನಿಗೆ ಮನಸ್ಥಿತಿ ಸಹಜವಾಗಿರುವುದಿಲ್ಲ. ನಾನು ಮೋರಿಯಲ್ಲಿ ಬಿದ್ದಿದ್ದೇನೆ ಎಂದು ಗೊತ್ತಾಗುವುದಿಲ್ಲ. ಇದೆಂಥ ವಿಪರ್ಯಾಸ! ನಾವು ದುಡ್ಡು ಕೊಟ್ಟು ಕುಡಿದು ನಮ್ಮ ಶರೀರವನ್ನು ಮೋರಿಯಲ್ಲಿ ಬೀಳುವಂತೆ ಮಾಡಬೇಕೆ? ಹಣ ಕೊಟ್ಟು ಶರೀರಕ್ಕೆ ಶಕ್ತಿ ಕೊಡುವ ಆಹಾರವನ್ನು ಸೇವಿಸಿ ಸದೃಢರಾಗಿರುವ ಬದಲು ಹಣ ಕೊಟ್ಟು ಶರೀರ ಶಕ್ತಿ ನಶಿಸುವ ಪಾನೀಯ ಸೇವಿಸಿ ಮೋರಿಯಲ್ಲಿ ಬಿದ್ದು ತಲೆಗೆ ಏಟುಗಳು ಬಿದ್ದು ಹೊಲಸಿನಲ್ಲಿ ಹೊರಳಾಡುವುದು ಸರಿಯೇ? ಇದೆಂಥ ಬದುಕು! ಇಂಥ ದುಶ್ಚಟಗಳಿಂದ ಮನುಷ್ಯ ದೂರವಿರಬೇಕು. ಅದು ಅಭ್ಯಾಸವಾಗಿ ಬಿಟ್ಟರೆ ನಮಗೆ ಗೊತ್ತಿಲ್ಲದಂತೆ ಕಾಲುಗಳು ಎಳೆದುಕೊಂಡು ಮದ್ಯದ ಅಂಗಡಿಯ ಕಡೆಗೆ ಹೋಗುತ್ತದೆ. ಅದು ಎಷ್ಟು ಅಭ್ಯಾಸವಾಗಿದೆ ಎಂದರೆ ಅದನ್ನು ಬಿಡಬೇಕು ಎಂದು ಅವನೇ ಅಂದುಕೊಂಡರೂ ಬಿಡಲಾರದಷ್ಟು ಶಕ್ತಿ ಇಲ್ಲದವನಾಗುತ್ತಾನೆ. ಏಕೆ ಈ ಚಟಕ್ಕೆ ಬಲಿ ಬೀಳಬೇಕು? ನಮ್ಮ ಜೀವನವನ್ನು ಏಕೆ ವ್ಯರ್ಥ ಮಾಡಿಕೊಳ್ಳಬೇಕು? ಯಾರಿಗೆ ಇಷ್ಟ ಈ ಚಟ? ಅವನಿಗೆ, ಅವನಲ್ಲಿರುವ ಆತ್ಮಕ್ಕೆ ಇದು ಇಷ್ಟವಿಲ್ಲ ಎಂದ ಮೇಲೆ ಇನ್ನು ಬೇರೆಯವರಿಗೆ ಇಷ್ಟವಾಗುತ್ತದೆಯೇ? ಅದರಿಂದ ಬರೀ ಅವನೊಬ್ಬನೇ ಅಲ್ಲ, ನೋವು ಅನುಭವಿಸುವುದು ಅವನ ಸುತ್ತಮುತ್ತ ಇರುವವರು, ಮನೆಯಲ್ಲಿ ಇರುವವರು ಎಲ್ಲರೂ ನೋವು ಅನುಭವಿಸುತ್ತಾರೆ. ಒಬ್ಬ ಮನುಷ್ಯ ಇನ್ನೊಬ್ಬರಿಗೆ ಸಂತೋಷವನ್ನುಂಟು ಮಾಡುವ ಹಾಗೆ ನಡೆದುಕೊಳ್ಳಬೇಕೇ ಹೊರತು ನೋವುಂಟು ಮಾಡುವಂತೆ ನಡೆದುಕೊಳ್ಳಬಾರದು. ಅದೆಂಥ ಪಾಪಕರ್ಮ! ಒಬ್ಬನಿಂದ ಎಲ್ಲರೂ ನೋವು ಅನುಭವಿಸುವುದು ಇದು ಸರಿಯೇ? ಈ ಮಾರ್ಗ ಸರಿಯಲ್ಲ. ಪವಿತ್ರವಾದ ಮನುಷ್ಯ ಜನ್ಮವನ್ನು ಅಪವಿತ್ರ ಮಾಡುವುದು ಸರಿಯೇ? ಇದು ಪರಮಾತ್ಮನಿಗೆ ಪ್ರೀತಿಯೇ? ಏಕೆ ಈ ದುಶ್ಚಟಗಳ ದಾಸರಾಗಿದ್ದೀರಿ? ಇದರಿಂದ ಹೊರಬರಬೇಕು. ಚಕ್ರವ್ಯೂಹದಲ್ಲಿ ಸಿಕ್ಕಿ ಹೋಗಿದ್ದೀರಾ? ಇದು ಅಪಾಯ. ಅದು ನಿಮ್ಮನ್ನೇ ಮುಗಿಸುತ್ತದೆ. ಈ ಜನ್ಮದಲ್ಲೇ ಇದರಿಂದ ಹೊರಬನ್ನಿ. ಇಲ್ಲದಿದ್ದರೆ ಪುನಃ ಜನ್ಮ ಎತ್ತಿ ಮತ್ತೆ ಅಧರ್ಮ ಮಾರ್ಗದಲ್ಲಿ ನಡೆದು ನಿಮ್ಮ ಜೀವನವನ್ನು ಏಕೆ ವ್ಯರ್ಥ ಮಾಡಿಕೊಳ್ಳುತ್ತೀರಿ? ಮಾನವರೇ, ಎಚ್ಚೆತ್ತುಕೊಳ್ಳಿ. ನೀವು ಮಾಡುವ ಪಾಪ ಕಾರ್ಯವನ್ನು ಸಾಕು ಮಾಡಿ ಪುಣ್ಯಕಾರ್ಯದ ಕಡೆಗೆ ಮನಸ್ಸು ಕೊಡಿ. ನಿಮ್ಮಿಂದ ಹಲವಾರು ಜನರಿಗೆ ಉಪಯೋಗವಿದೆ. ಹಲವಾರು ಒಳ್ಳೆಯ ಕಾರ್ಯಗಳು ನಡೆಯಬೇಕಿದೆ. ಬನ್ನಿ, ನಿಮ್ಮ ದುಶ್ಚಟವನ್ನು ಬಿಟ್ಟು ಧರ್ಮ ಮಾರ್ಗದಲ್ಲಿ ನಡೆಯಿರಿ. ನಿಮ್ಮ ಪವಿತ್ರವಾದ ಮಾನವ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳಿ. ನಿಮ್ಮ ಜೀವನವನ್ನು ಪಾವನ ಮಾಡಿಕೊಳ್ಳಿ. ದೃಢ ನಿರ್ಧಾರ ಮಾಡಿ ನಿಮ್ಮನ್ನೇ ಹಾಳು ಮಾಡುವ ಈ ದುಶ್ಚಟವೆಂಬ ರಾಕ್ಷಸನನ್ನು ಸಂಹಾರ ಮಾಡಿ. ಎಲ್ಲರೂ ಒಗ್ಗಟ್ಟಾಗಿ ನಿಲ್ಲಿ. ಧರ್ಮ ಮಾರ್ಗದಲ್ಲಿ ನಡೆಯುವವರ ಸಂಖ್ಯೆ ಹೆಚ್ಚಾದಷ್ಟು ಆ ದುರ್ಗುಣ ಕಡಿಮೆಯಾಗುತ್ತದೆ. ಆದ್ದರಿಂದ ಎಲ್ಲರೂ ಸತ್ಕರ್ಮ ನಿರತರಾಗಿ ನಿಮ್ಮ ಹೆತ್ತ ತಂದೆ ತಾಯಿಯರನ್ನು ಗೌರವಿಸಿ ಗುರು ಹಿರಿಯರಿಗೆ ವಿನಯ ವಿಧೇಯತೆಯಿಂದ ನಡೆದುಕೊಳ್ಳಿ. ನಿಮ್ಮ ಅಮೂಲ್ಯವಾದ ಕಾಲವನ್ನು ವ್ಯರ್ಥವಾಗಿ ಹಾಳು ಹರಟೆಯಲ್ಲಿ, ವ್ಯರ್ಥ ಮಾತುಕತೆಯಲ್ಲಿ ಕಳೆಯಬೇಡಿ. ಮಾತು ಮುತ್ತಿನಂತಿರಲಿ, ಹದ್ದು ಮೀರಿ ವರ್ತಿಸಬೇಡಿ. ಅದು ನಿಮಗೆ ಅಪಾಯ. ನಿಮ್ಮ ಕಾಲವನ್ನು ಸದುಪಯೋಗಪಡಿಸಿಕೊಳ್ಳಿ. ಉಪಯೋಗವಾಗುವಂಥ ಕೆಲಸವನ್ನು ಮಾಡಿ. 4 ಜನರಿಗೆ ಸಹಾಯ ನೀಡಿ. ನಿಮ್ಮಲ್ಲಿ ಶಕ್ತಿ ಇರುವಾಗ ಅದನ್ನು ವ್ಯರ್ಥ ಮಾಡಬೇಡಿ. ನೀವು ಸ್ವತಃ ದುಡಿದು ನಿಮ್ಮ ಕಾಲ ಮೇಲೆ ನೀವು ನಿಂತುಕೊಳ್ಳಿ. ಮಾನಸಿಕವಾಗಿಯೂ ಪರಮಾತ್ಮನನ್ನು ಸ್ಮರಿಸುತ್ತಾ ಶಕ್ತಿಯನ್ನು ಗಳಿಸಿ
ನಿಮ್ಮ ಕಾಲ ಮೇಲೆ ನೀವು ನಿಂತುಕೊಳ್ಳಿ. ನೀವು ಮಾಡುವ ಕೆಲಸಗಳೇ ನಿಮಗೆ ಶಕ್ತಿಯನ್ನು ಕೊಡುತ್ತವೆ. ಕೆಟ್ಟ ಕೆಲಸ ಮಾಡಿದರೆ ಶಕ್ತಿಯನ್ನು ಕಳೆದುಕೊಳ್ಳುತ್ತೀರಾ? ಒಳ್ಳೆಯ ಕೆಲಸ ಮಾಡಿದರೆ ಶಕ್ತಿಯನ್ನು ಗಳಿಸುತ್ತೀರಾ? ಆ ಪರಮಾತ್ಮನು ನಿಮ್ಮನ್ನು ಸೃಷ್ಟಿಸಿದ ಋಣವನ್ನು ತೀರಿಸಬೇಡವೇ? ದೇವರಿಗೆ ಮೆಚ್ಚುಗೆ ಆಗುವ ಹಾಗೆ ನಡೆದುಕೊಳ್ಳಿ. ನಿಮಗೆಲ್ಲರಿಗೂ ದೇವರ ಆಶೀರ್ವಾದ ಬೇಕು, ಅವನ ಅನುಗ್ರಹ ಬೇಕು. ಆದರೆ ನೀವು ದುರ್ನಡತೆಯವರಾದರೆ ಆ ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾನೆಯೇ? ಖಂಡಿತ ಇಲ್ಲ. ಅದಕ್ಕೆ ತಕ್ಕಂಥ ಶಿಕ್ಷೆ ನಿಮಗೆ ಕಾದಿರುತ್ತದೆ. ಮಾಡಿದ್ದುಣ್ಣೋ ಮಹಾರಾಯ ಎಂದ ಹಾಗೆ ಅವನು ಏನು ಮಾಡುತ್ತಾನೋ ಅದಕ್ಕೆ ತಕ್ಕಂತೆ ಅವನಿಗೆ ಫಲ ಸಿಗುತ್ತದೆ. ಒಳ್ಳೆಯ ಕಾರ್ಯ ಮಾಡಿದರೆ ಒಳ್ಳೆಯ ಫಲ ಸಿಕ್ಕುತ್ತದೆ, ಕೆಟ್ಟ ಕಾರ್ಯ ಮಾಡಿದರೆ ಕೆಟ್ಟ ಫಲ ಸಿಕ್ಕುತ್ತದೆ. ಒಳ್ಳೆಯ ಮಾರ್ಗದಲ್ಲಿ ನಡೆಯಲು ನೀವೇನು ಕಾಸು ಕೊಟ್ಟು ಕಲಿಯಬೇಕಾಗಿಲ್ಲ, ನಿಮ್ಮದೇನೂ ಖರ್ಚಾಗುವುದಿಲ್ಲ. ಇನ್ನು ನಿಮ್ಮ ಆತ್ಮಿಕ ಸಂಪತ್ತು ಹೆಚ್ಚುತ್ತದೆ, ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಅದೇ ಕೆಟ್ಟ ಮಾರ್ಗದಲ್ಲಿ ಹೋಗಲು ನೀವು ಅದೆಷ್ಟು ಹಣ ಖರ್ಚು ಮಾಡಬೇಕು? ಆದರೂ ನಿಮಗೆ ಶಾಂತಿ ಸಿಕ್ಕುತ್ತದೆಯೇ? ಇಲ್ಲ, ಅದು ಸಿಕ್ಕುವುದಿಲ್ಲ. ಅದೆಲ್ಲ ಬರೀ ನಿಮ್ಮ ಭ್ರಮೆ. ದುಡ್ಡು ಕೊಟ್ಟು ಶಾಂತಿ ನೆಮ್ಮದಿಯನ್ನು ಪಡೆಯಲು ಸಾಧ್ಯವಿಲ್ಲ. ಅದೇನಿದ್ದರೂ ಕ್ಷಣಿಕ. ದುಡ್ಡು ಇವತ್ತಿರುತ್ತದೆ, ನಾಳೆ ಹೋಗುತ್ತದೆ. ನಿಮ್ಮ ದುಶ್ಚಟದಿಂದ ನೀವು ಕಷ್ಟಪಟ್ಟು ಸಂಪಾದಿಸಿದ ಹಣವೆಲ್ಲ ವ್ಯರ್ಥವಾಗುತ್ತದೆ. ಈ ಶರೀರವನ್ನು ದಂಡಿಸಿ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ದೀರಾ? ಆದರೆ ಆ ಶರೀರಕ್ಕೆ ಆ ಹಣದಿಂದ ಶಕ್ತಿಯುತವಾದ ಆಹಾರ ಕೊಟ್ಟು ಅದರ ಋಣ ತೀರಿಸುವುದಿಲ್ಲವೇ? ಆ ಶರೀರದಿಂದ ನಿಮಗೆ ಬೇಕಾದ ಹಾಗೆ ದುಡಿಸಿಕೊಂಡು ಅದಕ್ಕೆ ಬರೀ ನೋವು ಹಿಂಸೆಯನ್ನು ಕೊಟ್ಟು ಕಾಯಿಲೆಯನ್ನು ಕೊಟ್ಟು ಅದೆಂಥ ವಿಚಿತ್ರ ಶಿಕ್ಷೆಯನ್ನು ಕೊಡುತ್ತೀರಾ? ಇದು ಸರಿಯೇ? ನಿಮ್ಮ ಆತ್ಮಸಾಕ್ಷಿ ಇದಕ್ಕೆ ಒಪ್ಪುತ್ತದೆಯೇ? ಪ್ರತಿಯೊಬ್ಬರಿಗೂ ಆತ್ಮಸಾಕ್ಷಿ ಎನ್ನುವುದು ಇರುತ್ತದೆ. ನಾವು ಯಾರಿಗೂ ಕಾಣುವುದಿಲ್ಲ ಎಂದು ಕೆಟ್ಟ ಮಾರ್ಗದಲ್ಲಿ ನಡೆದರೆ ನಮ್ಮಲ್ಲಿರುವ ಆತ್ಮಕ್ಕೆ ಒಪ್ಪಿಗೆ ಆಗುತ್ತದೆಯೇ? ಖಂಡಿತ ಇಲ್ಲ. ನಿಮಗೆ ತೃಪ್ತಿ ಇರುವುದಿಲ್ಲ. ಸಂತೋಷವಾಗಿದ್ದೇವೆ ಎಂದು ಬಾಯಲ್ಲಿ ಹೇಳುತ್ತೀರಾ, ಆದರೆ ನಿಮಗೆಲ್ಲಿ ಸಂತೋಷ? ಅದೆಲ್ಲ ಕ್ಷಣಿಕ. ದಪ್ಪವಾಗಿ ಊದಿರುವ ದೊಡ್ಡ ಬಲೂನಿಗೆ ಸೂಜಿಯಿಂದ ತಾಕಿಸಿದರೆ ಅದು ಟುಸ್ ಎಂದು ಗಾಳಿ ಎಲ್ಲ ಈಚೆ ಬರುತ್ತದೋ ಹಾಗೆಯೇ. ಆದ್ದರಿಂದ ಪವಿತ್ರವಾದ ನಿಮ್ಮ ಮಾನವ ಜನ್ಮವನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ. ಅದನ್ನು ಪುಣ್ಯತರವಾದ ಕಾರ್ಯಗಳಿಗೆ ಉಪಯೋಗಿಸಿ. ಆ ಪುಣ್ಯವೇ ನಿಮ್ಮನ್ನು ಕಷ್ಟದಲ್ಲಿ ಕೈ ಹಿಡಿದು ಕಾಪಾಡುವುದು. ನಾವು ಮಾಡಿದ ಪಾಪ ಪುಣ್ಯವೇ ನಾವು ಹೋಗುವಾಗ ಬರುವುದು. ಅದೇ ನಮ್ಮ ಮುಂದಿನ ಜನ್ಮವನ್ನು ನಿರ್ಧರಿಸುತ್ತದೆ. ನಾವು ಪಾಪ ಕಾರ್ಯ ಮಾಡಿದರೆ ಕೆಟ್ಟ ಗುಣದವರಾಗಿ ಹುಟ್ಟುತ್ತೇವೆ, ಪುಣ್ಯ ಕಾರ್ಯ ಮಾಡಿದರೆ ಒಳ್ಳೆಯ ಗುಣದವರಾಗಿ ಹುಟ್ಟುತ್ತೇವೆ. ಈಗ ನೀವೇ ನಿರ್ಧರಿಸಿ, ಯಾವುದು ಬೇಕು? ಜನ್ಮಾಂತರಕ್ಕೂ ನೋವನ್ನು ಅನುಭವಿಸುವುದು ಬೇಕೋ, ಅಥವಾ ಇದೊಂದೇ ಜನ್ಮಕ್ಕೆ ನೀವು ಮಾಡಿರೋ ಪಾಪವನ್ನೆಲ್ಲ ಕಳೆದುಕೊಳ್ಳುತ್ತೀರೋ? ಹಾಗಿದ್ದರೆ ನೀವು ಮಾಡಿದ ಕೃತ್ಯಕ್ಕೆ ಪಶ್ಚಾತ್ತಾಪಪಟ್ಟು ಪುನಃ ತಪ್ಪನ್ನು ಮಾಡದಿರಿ. ಆಗ ಪರಮಾತ್ಮನು ಕ್ಷಮಿಸುತ್ತಾನೆ. ನೀವು ದುಶ್ಚಟಗಳಿಗೆ ದಾಸರಾದರೆ ಅದನ್ನು ನೋಡಿ ನಿಮ್ಮ ಮಕ್ಕಳು ಕಲಿಯುತ್ತಾರೆ. ಅವರು ದುಶ್ಚಟ ಕಲಿತರೆ ನಿಮಗೆ ನೋವಾಗುತ್ತದೆ. ಹಾಗೆಯೇ ನಿಮ್ಮ ದುಶ್ಚಟಗಳಿಂದ ನಿಮ್ಮ ತಂದೆ ತಾಯಿಗೆ ನೋವಾಗುವುದಿಲ್ಲವೇ? ಈ ಕೆಟ್ಟ ಚಟವನ್ನು ಈ ಜನ್ಮಕ್ಕೆ ಕೊನೆ ಮಾಡಿ. ಮನಸ್ಸಿದ್ದರೆ ಮಾರ್ಗ. ಮನಸ್ಸಿಗಿಂತ ಯಾವುದೂ ದೊಡ್ಡದಲ್ಲ. ಮಾನವ ಅವನ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಎಂತೆಂಥ ಮಹಾನ್ ಕಾರ್ಯಗಳನ್ನು ಮಾಡುತ್ತಿದ್ದಾನೆ. 100 ಜನರಿಗೆ ಉಪಕಾರಿಯಾದ ಕೆಲಸಗಳನ್ನು ಮಾಡುತ್ತಿದ್ದಾನೆ. ನೀವು ನಿಮ್ಮ ಕಾಲವನ್ನು ವ್ಯರ್ಥವಾದ ಇಂತಹ ಕ್ಷುಲ್ಲಕ ವಿಷಯಕ್ಕೆ ಉಪಯೋಗಿಸದೆ ಅದನ್ನು ಸದುಪಯೋಗಪಡಿಸಿಕೊಂಡು 100 ಕಾಲ ಬಾಳಿ ಬದುಕಿ ದೇಹದ ಶಕ್ತಿಯನ್ನು ಮಾನಸಿಕ ಶಕ್ತಿಯನ್ನು ಉಳಿಸಿ ಬೆಳೆಸಿಕೊಳ್ಳಿ. ಧೀರರಾಗಿ ಹೇಡಿಗಳಾಗಬೇಡಿ. ನಿಮ್ಮ ಮನಸ್ಸಿನಲ್ಲಿ ಬರುವ ಕೆಟ್ಟ ಆಲೋಚನೆಗಳು, ಕೆಟ್ಟ ಭಾವನೆಗಳ ವಿರುದ್ಧ ಹೋರಾಡಿ ಜಯಗಳಿಸಿ. ಬರೀ ಲೌಕಿಕವಾದ ವಸ್ತು ಒಡವೆಗಳು, ಆಸ್ತಿಗಳು ಇವುಗಳ ಬಗ್ಗೆ ಹೊಡೆದಾಟ ಬಡಿದಾಟ ಸಾಕು ಮಾಡಿ. ಇದು ನಿಮ್ಮನ್ನು ಅಧಃಪಾತಾಳಕ್ಕೆ ತಳ್ಳುತ್ತದೆ. ನಿಮ್ಮ ಮನಸ್ಸನ್ನು ಸದ್ಗುಣ ಸಂಪನ್ನವಾಗಿ ಇರಿಸಿಕೊಳ್ಳಿ. ಸತ್ಯಧರ್ಮ ಮಾರ್ಗದಲ್ಲಿ ನಡೆಯಿರಿ. ಬೆಳಗ್ಗೆ ಎದ್ದ ತಕ್ಷಣ ಪರಮಾತ್ಮನನ್ನು ಸ್ಮರಿಸಿ ಹೇಳಿ. ನಿಮ್ಮ ದಿನನಿತ್ಯದ ಕಾರ್ಯವನ್ನು ಸುಗಮವಾಗಿಸಿಕೊಳ್ಳಿ. ದುಷ್ಟ ಜನರಿಂದ ದೂರವಿರಿ. ಅವರನ್ನು ಆದಷ್ಟು ನಿಮ್ಮ ಸದ್ಗುಣಗಳ ಕಡೆಗೆ ವಾಲಿಸಿ. ನಿಮ್ಮ ಕೆಲಸವನ್ನು ಶ್ರದ್ಧಾಭಕ್ತಿಯಿಂದ ಮಾಡಿ. ನಮಗೆ ಅನ್ನ ಕೊಡುವ ಕೆಲಸ, ಊಟ ಬಟ್ಟೆ ಕೊಡುವ ಕೆಲಸ ಎಂದು ಶ್ರದ್ಧಾಭಕ್ತಿಯಿಂದ ಮಾಡಿ. ಕಾಲವನ್ನು ಕಳೆಯಬೇಡಿ. ನಿಮಗೆ ನಿರ್ವಹಿಸಿರುವ ವೇಳೆಗೆ ಸರಿಯಾಗಿ ಕೆಲಸ ಮಾಡಿ. ಕೆಲಸ ಮುಗಿದ ಮೇಲೆ ಅಲ್ಲಿ ಇಲ್ಲಿ ನಿಂತು ವ್ಯರ್ಥವಾಗಿ ಮಾತನಾಡದೆ ಮನೆಗೆ ಬನ್ನಿ. ಮನೆಯಲ್ಲಿ ನಿಮಗಾಗಿ ಎದುರು ನೋಡುತ್ತಿರುವ ಮನೆಯವರ ಜೊತೆಯಲ್ಲಿ ಸಂತೋಷವಾಗಿ ಕಾಲ ಕಳೆಯಿರಿ. ಸ್ವಲ್ಪ ಹೊತ್ತು ದೇವರ ಭಜನೆಯನ್ನು ಮನೆಯವರೆಲ್ಲ ಸೇರಿ ಮಾಡಿ. ಒಂದು ನೀತಿ ಕಥೆಯನ್ನು ಓದಿ ಹೇಳಿ. ಮನೆಯಲ್ಲಿ ಒಬ್ಬರಿಗೊಬ್ಬರು ಪರಸ್ಪರ ಹೊಂದಿಕೊಂಡು ನಡೆಯಿರಿ. ಮನೆಯವರಲ್ಲಿ ಯಾರದಾದರೂ ಕೆಟ್ಟ ಗುಣ ಇದ್ದರೆ ಎಲ್ಲರೂ ಮಾತನಾಡಿಕೊಂಡು ಅದನ್ನು ಹೋಗಲಾಡಿಸಿಕೊಳ್ಳಿ. ಆ ದೇವರು ನಿಮಗೆ ಶಕ್ತಿಯನ್ನು ಕೊಡುತ್ತಾನೆ. ಒಳ್ಳೆಯ ಮಾರ್ಗದಲ್ಲಿ ನಡೆಯಬೇಕೆನ್ನುವವರಿಗೆ ಪರಮಾತ್ಮನು ದಾರಿ ತೋರಿಸುತ್ತಾನೆ.
ಮಲಗುವ ಮೊದಲು ಪರಮಾತ್ಮನನ್ನು ನೆನೆಸಿಕೊಳ್ಳಿ. ನೀವು ಬೆಳಗ್ಗೆಯಿಂದ ಸಂಜೆಯವರೆಗೆ ಮಾಡಿರುವ ಕೆಲಸವನ್ನು ಮನಸ್ಸಿನಿಂದ ನೆನೆಸಿಕೊಂಡು ಯಾವುದಾದರೂ ತಪ್ಪಾಗಿದ್ದರೆ ಅದನ್ನು ಪರಮಾತ್ಮನಿಗೆ ಒಪ್ಪಿಸಿ. ನಾಳೆಯಿಂದ ಈ ತಪ್ಪನ್ನು ಮಾಡದಂತೆ ಶಕ್ತಿ ಕೊಡು ಎಂದು ಪ್ರಾರ್ಥಿಸಿ. ಈ ದಿನ ಆದ ತಪ್ಪಿಗೆ ಕ್ಷಮಾಪಣೆ ಕೇಳಿಕೊಂಡು ಸುಖವಾಗಿ ನಿದ್ರಿಸಿ. ಆಗ ಆತ್ಮಕ್ಕೆ ತೃಪ್ತಿಯಾಗುತ್ತದೆ, ನಿಮ್ಮ ಮನಸ್ಸಾಕ್ಷಿಗೆ ನೆಮ್ಮದಿಯಾಗುತ್ತದೆ, ಮನಸ್ಸು ನಿರಾಳವಾಗುತ್ತದೆ. ನಾಳೆಯಿಂದ ನಿಮಗೆ ಇನ್ನೂ ಹೆಚ್ಚಿನ ಶಕ್ತಿ ಬಂದು ನಿಮ್ಮ ಒಂದೊಂದೇ ತಪ್ಪುಗಳು ಕಡಿಮೆಯಾಗಿ ನಿಮ್ಮ ಬಾಳಿನಲ್ಲಿ ಶಾಂತಿ ನೆಮ್ಮದಿ ಮೂಡುತ್ತದೆ. ಜೀವನು ವಾಸವಾಗಿರುವ ವನ ಎಂದರೆ ಜೀವಾತ್ಮ ನೆಲೆಸಿರುವ ವನ. ಈ ವನವೆಂಬ ಪದವನ್ನು ಕೇಳಿದರೆ ಮನಸ್ಸಿಗೆ ಆಹ್ಲಾದ ಉಂಟಾಗುತ್ತದೆ. ವನ ಎಂದರೆ ಸಸ್ಯ ಸಂಪತ್ತು ತುಂಬಿ ತುಳುಕುವ ಜಾಗ. ಬಿಸಿಲಲ್ಲಿ ಬಳಲಿ ಬಂದವರಿಗೆ, ಬೆವರು ಸುರಿಸಿ ದುಡಿದವರಿಗೆ ಅಲ್ಲಿ ಬಂದು ಕುಳಿತಾಗ ತಂಪಿನ ಅನುಭವ, ಆಯಾಸವು ಪರಿಹಾರವಾದ ಅನುಭವ ನೀಡುವ ಜಾಗ ವನ. ನಾವು ನಮ್ಮಲ್ಲಿರುವ ಜೀವಾತ್ಮನು ವಾಸ ಮಾಡುವ ಈ ವನವನ್ನು ವ್ಯರ್ಥ ಮಾಡಬಾರದು. ಸಸ್ಯ ಸಂಪತ್ತು ಅಭಿವೃದ್ಧಿ ಹೊಂದುವ ಹಾಗೆ ಮಾಡಬೇಕು. ಸಸ್ಯ ಸಂಪತ್ತನ್ನು ಕತ್ತರಿಸಿ ಅದು ಕೊಡುವ ನೆರಳನ್ನು ನಿಲ್ಲಿಸಬಾರದು. ಅದಕ್ಕೆ ಸದ್ಗುಣವೆಂಬ ನೀರನ್ನು ಹಾಕಿ, ಸತ್ಕರ್ಮವೆಂಬ ಗೊಬ್ಬರವನ್ನು ಹಾಕಿ ಹುಲಸಾಗಿ ಬೆಳೆಯುವಂತೆ ಮಾಡಬೇಕು. ವ್ಯರ್ಥವಾದ ಕಳೆಗಳನ್ನು ಕಿತ್ತು ತೆಗೆಯಬೇಕು. ಅಂದರೆ ಕೆಟ್ಟ ಗುಣವೆಂಬ ಕಳೆಯನ್ನು ಕಿತ್ತು ತೆಗೆಯಬೇಕು. ಆಗಲೇ ಅದು ಹುಲಸಾಗಿ ಬೆಳೆಯುವುದು. ಅದನ್ನು ಗಮನವಿಟ್ಟು ನೋಡಿಕೊಳ್ಳಬೇಕು. ಅದು ಕಾಡ್ಗಿಚ್ಚಿಗೋ ಅಥವಾ ದುಷ್ಟ ಮೃಗಗಳ ಕಾಲ್ತುಳಿತಕ್ಕೋ ಸಿಕ್ಕಿ ನಲುಗಿ ಹೋಗದ ಹಾಗೆ ನೋಡಿಕೊಳ್ಳಬೇಕು. ಇದು ನಮ್ಮ ಆದ್ಯ ಕರ್ತವ್ಯ. ನಮ್ಮ ಜೀವನವನ್ನು ಸಕಲ ಸದ್ಗುಣಗಳಿಂದ ತುಂಬಿ ತುಳುಕುವ, ನಮ್ಮ ಹತ್ತಿರ ಬಂದವರಿಗೆ ತಂಪಾದ ನೆರಳನ್ನೀಯುವಂತೆ ಮಾಡುವ, ಜೀವನು ವಾಸಿಸುವ ಜಾಗ ನಂದನವನವಾಗುವಂತೆ ಮಾಡಬೇಕು. ಆಗ ಅದನ್ನು ಸೃಷ್ಟಿಸಿದ ಪರಮಾತ್ಮನು ಮೆಚ್ಚಿ ನಿಮ್ಮ ಮೇಲೆ ಅನುಗ್ರಹ ತೋರಿಸುತ್ತಾನೆ. ಆ ನಂತರ ನಿಮಗೆ ಮುಕ್ತಿಗೆ ದಾರಿಯಾಗುತ್ತದೆ. ಅವನನ್ನು ಅನನ್ಯವಾಗಿ ಸ್ಮರಿಸಿಕೊಂಡು ಮುಕ್ತಿ ಹೊಂದಿರಿ. ಜೈ ಶ್ರೀ ಗುರು ನಿಸ್ವಾರ್ಥ ಮಾತೆಯೇ ನಮಃ.